ಅಂಬರೀಷನ ಪುತ್ರಿಯಾಗಿಯ ಚಂದ್ರಮುಖಿ ಶ್ರೀಮತಿ ನಮ್ಮದಾಗಿರುವಂತಹ ಅಯೋಧ್ಯಪುರ ಇದನ್ನು ಆಳೋರು ಯಾರು ಅಂತ ಕೇಳಿದ್ರೆ ನನ್ನಪ್ಪ ಅಂಬರೀಷ ಚಕ್ರವರ್ತಿಗಳು ಮೃಣ್ಮಯರಾದರೂ ಕೂಡ ಆ ಚಿನ್ಮಯನನ್ನು ಸಾಕ್ಷಾತ್ಕರಿಸಿಕೊಂಡವರಂತೆ ಈ ಹಿಂದೆ ಏಕಾದಶಿ ವ್ರತವನ್ನು ಆಚರಿಸಿದಂತೆ ಪ್ರಾರಂಭದಲ್ಲಿ ದೂರ್ವಾಸ ಮಹರ್ಷಿಗಳಿಂದ ಸಮಸ್ಯೆ ಎದುರಾದರೂ ಕೂಡ ಅದನ್ನು ದೂರೀಕರಿಸಿಕೊಂಡು ಆ ಪರಮಾತ್ಮನನ್ನು ಕಂಡುಕೊಂಡಂತೆ ಅವರ ಮಗಳು ಅಂತ ಹೇಳಿಕೊಳ್ಳುವುದಕ್ಕೆ ಹೆಮ್ಮೆ ಎಂದು ಅಭಿಮಾನ ಉಂಟು. ನನ್ನ ಅಪ್ಪ ಆಗಾಗ ಒಂದು ಮಾತು ಹೇಳುತ್ತಾ ಇದ್ರು, ಮಗಳೇ, ಹೆಣ್ಣಾದವಳು ಮಾತಿನಲ್ಲಿ ಮಾಧುರ್ಯತೆ, ಭಾವನೆಯಲ್ಲಿ ಸಹನೆ, ನಡತೆಯಲ್ಲಿ ಲಜ್ಜೆ, ಇದನ್ನು ಮೈಗೂಡಿಸಿಕೊಂಡಾಗ ಅವಳ ಜೀವನ ಉಜ್ಜೀವನವಾಗುತ್ತದೆ ಎನ್ನುವ ಹಾಗೆ ಅದೇ ರೀತಿ ಬೆಳೆದು ಬಂದವಳು ನಾನು. ನಿಮ್ಮಲ್ಲೇ ಕೇಳುವುದು, ಈ ಹೆಣ್ಣಾದವಳನ್ನು ಶ್ರೀಮತಿ ಅಂತ ಕರೆಸಿದವಾಗ ಮದುವೆ ಆದ್ಮೇಲೆ ನನಗೆ ಹೆಸರು ಶ್ರೀಮತಿ ಎನ್ನುವ ಹಾಗೆ ಇರಿಸಿದ್ರು. ಅದು ಅಂಕಿತನವಾದ. ಯಾಕೆ ಹೇಳಿ, ಶ್ರೀ ಅಂದ್ರೆ ಏನು? ಸಂಪತ್ತು, ಪಕ್ವವಾದಂತಹ ಸಂಪತ್ತು ಅಂದ್ರೆ ಬುದ್ಧಿಯನ್ನು ಹೊಂದಿದವಳೆನ್ನುವಂತಹ ಕಾರಣಕ್ಕೆ ಬೇಕಾಗಿ ಶ್ರೀಮತಿ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿದ್ರು. ಮನಸ್ಸಿಗೆ ಬಹಳಷ್ಟು ಸಂತೋಷ. ಜೀವರ ಸಂಬಂಧ ಬೇರೆ, ಜೀವ ದೇವರ ಸಂಬಂಧ ಬೇರೆ. ಜೀವರ ಸಂಬಂಧ ಎನ್ನುವುದು ಅದು ವ್ಯಾವಹಾರಿಕ ಸತ್ಯ, ಜೀವ ದೇವರ ಸಂಬಂಧ ಎನ್ನುವುದು ಅದು ಪಾರಮಾರ್ಥಿಕ ಸತ್ಯ. ನದಿಯೊಂದು ಹರಿದು ಹರಿದು ಹೋಗಿ ಕಡಲನ್ನು ಸೇರಿಕೊಳ್ಳುತ್ತದೆ. ನನ್ನ ಜೀವನವೂ ಹಾಗೆ ಆ ಕಡಲ ಶಾಯಿಯನ್ನು ಹೊಂದಬೇಕು ಎನ್ನುವ ಹಾಗೆ ಬಾಲ್ಯದಲ್ಲಿಯೇ ಆಸೆಯನ್ನು ಹೊಂದಿದವಳು ನಾನು. ಹಾಗಾಗಿ ಅದನ್ನು ಕಾಣಬೇಕು ಎನ್ನುವ ಹಾಗೆ ಆಸೆಯನ್ನು ಹೊಂದಿದವಳು ನಾನು. ನೋಡೋಣ, ಆ ಸಮಯ ಕೂಡಿ ಬಂದೀತು. ಇವತ್ತು ಹಾಗೆ ಆ ಪರಮಾತ್ಮನನ್ನು ಪೂಜಿಸುವುದಕ್ಕೆ ಬೇಕಾಗಿ ದೇವಾಲಯಕ್ಕೆ ಹೋಗಬೇಕು ಎನ್ನುವ ಹಾಗೆ ನಿರ್ಧಾರವನ್ನು ಮಾಡಿದ್ದೇನೆ. ಮಾತ್ರ ಅಲ್ಲ, ಮನಸ್ಸಿಗೇನೋ ಒಂದು ರೀತಿಯ ಬೇಸರ. ಈ ಬೇಸರವನ್ನು ಹೋಗಲಾಡಿಸಬೇಕೆನ್ನುವಂತಹ ಕಾರಣಕ್ಕೆ ಬೇಕಾಗಿ ಒಂದು ಸಣ್ಣ ವನವಿಹಾರ, ಸುಮಗಳನ್ನು ಆಯ್ದು ಕೊಯ್ದು ನೇಯ್ದು ಮಾಲೆ ಮಾಡಿ ಆಮೇಲೆ ಆ ಪರಮಾತ್ಮನಿಗೆ ಅರ್ಪಿಸಬೇಕು ಎನ್ನುವ ಹಾಗೆ ಸಂಕಲ್ಪವನ್ನು ಮಾಡಿದ್ದೇನೆ. ತಡ ಮಾಡುವುದು ಯಾಕೆ, ಹೊರಡ್ತೇನೆ, ನೋಡೋಣ.
ಗಿರಿಯ ಮೇಲೆ ತೇಲಿ ಬಂದಿದೆ ಮೇಘಮಾಲೆ ಗಿರಿಯ ಮೇಲೆ ತೇಲಿ ಬಂದಿದೆ ತೇಲಿ ಬಂದಿದೆ ತೇಲಿ ಬಂದಿದೆ ರಾಗ ಸುದೆಯ ಹರಿಸಿ ರಾಗ ಸುದೆಯ ಹರಿಸಿ ಹರಿಸಿ ವರ್ಷಧಾರೆಯಾಗಿದೆ 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 ಮೇಘಮಾಲೆ ಗಿರಿಯ ಮೇಲೆ ತೇಲಿ ಬಂದಿದೆ ರಾಗ ಸುದೆಯ ಹರಿಸಿ ವರ್ಷಧಾರೆಯಾಗಿದೆ ನೋಡು ನೋಡು ನಬದಿ ಬೆಳ್ಳಿ ಮೋಡ ಚೆಲ್ಲಿದೆ ನೋಡು 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 ಆ
ದಯೆ ಮಾಡುತ್ತೆನ್ನ ನಿಜ ಸತಿಗೆನಿಸು ಈ ಜಗದಿಲ್ ತೆತ್ತುತೆ ಪುರಿ ರಾಜಿವೇಕ್ಷಣ ಸುಪರ್ಣ ವಾಹನ ಶ್ರೀಹರಿ ಮಾಯಾಮಯ ಲೋಕ ಕಿಳಿಸಿ ಕೈಯ ಬಿಡಲು ಸರಿಯೇ ಹರಿಯೇ ಮಾಯಾಮಯ ಲೋಕ ಕಿಳಿಸಿ ಕೈಯ ಬಿಡಲು ಸರಿಯೇ ಹರಿಯೇ ಆಯಾಸವನಿಯದೀಗ ಕಾಯೋ ಸರಸಿ ಜಾಯತಾಕ್ಷ ಆಯಾಸವನಿಯದೀಗ ಕಾಯೋ ಸರಸಿ ಜಾಯತಾಕ್ಷ ಶ್ರೀಹರಿ ಶ್ರೀಹರಿ ಅದೆಷ್ಟೋ ಕಾಲದಿಂದ ನಿನ್ನನ್ನೇ ಪತಿಯನ್ನಾಗಿ ಪಡೆಯಬೇಕು ಎನ್ನುವ ಹಾಗೆ ಮಹದಾಸೆಯನ್ನು ಹೊಂದಿದವಳು ನಾನು. ಯಾವುದೇ ಹೆಣ್ಣಾದರೂ ಕೂಡ ಗಂಡನನ್ನೇ ದೇವರು ಎನ್ನುವ ಹಾಗೆ ಪೂಜಿಸ್ತಾಳೆ. ಆದ್ರೆ ನಾನು ಹಾಗಲ್ಲ, ದೇವರನ್ನೇ ಪತಿಯನ್ನಾಗಿ ಪಡೆಯಬೇಕು ಎನ್ನುವ ಹಾಗೆ ಆಸೆಯನ್ನು ಹೊಂದಿದವಳು ಪ್ರಭು. ನೀನು ಒಲಿದು ಬರಬೇಕು ಎನ್ನುವ ಹಾಗೆ ಅದೆಷ್ಟೋ ಕಾಲದಿಂದ ಪೂಜೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಾಯಾಮಯ ಲೋಕಕ್ಕೆ ಕಳುಹಿಸಿಕೊಟ್ಟವನು ಈ ಹೊತ್ತಿಗೆ ನನ್ನ ಕೈಯನ್ನು ಬಿಟ್ಟರೆ ಸಲಹುವವರು ಯಾರಿದ್ದಾರೆ ಹೇಳಿ? ಸಣ್ಣ ಮಗುವೊಂದು ಬೆಂಕಿಯನ್ನು ಕಂಡು ಆಕರ್ಷಣೆಗೊಳ್ಳುತ್ತದೆ, ಅದನ್ನು ಮುಟ್ಟುವುದಕ್ಕೆ ಹೋಗುತ್ತದೆ. ಅದಕ್ಕೇನು ಗೊತ್ತು ಹೇಳು? ಅದು ಸುಟ್ಟು ಹೋಗುತ್ತದೆ ಎನ್ನುವ ಹಾಗೆ, ಸುಟ್ಟು ಹೋದ ಬಳಿಕ ಅಮ್ಮ ಎನ್ನುವ ಹಾಗೆ ಕೂಗುತ್ತದೆ. ತಾಯಿಯಾದವಳು ಬಂದು ಆರೈಕೆಯನ್ನು ಮಾಡುತ್ತಾಳೆ. ಹಾಗೆಯೇ ನೀನು ಸಲಹಬೇಕು, ಬರೆಯಬೇಕು ಎನ್ನುವ ಹಾಗೆ ಕರಜೋಡಿಸಿ ಬೇಡುತ್ತೇನೆ. ನಿನ್ನ ಹೊರತು ಅನ್ಯ ಪುರುಷರನ್ನು ಸೋದರರು ಎನ್ನುವ ಹಾಗೆ ಭಾವಿಸಿಕೊಂಡವಳು ಪ್ರಭು. ಮೈದೂರು ತಂದೆ, ಮೈದೂರು ನಿನಗಾಗಿ ನಾನು ಕಾಯುತ್ತಾ ಇದ್ದೆ. ಎಂದು ಪೂಜಿಸಿ ನಿಲಯಕ್ಕಾಗಿ ಪೊರಟಿರಲು ವಂದಿಸಿ ತತ್ಕಾಂತೆ ಅಭಿವಂದಿಸುತ್ತ ಹರಕೆಗೊಂಡೈದುತ್ತಾಗಿರಲು ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಯಾಕಮ್ಮ? ಯಾರು ಅಂತ ನೋಡಿದ್ರೆ ನಾರದ ಮಹರ್ಷಿಗಳು. ನಾನು ನಾರದ ಅಂತ ಗೊತ್ತಾಯ್ತು ನನಗೆ. ಅರ್ಥೈಸಿಕೊಂಡೆ. ಬಡವರ ಮನೆಗೆ ಭಾಗ್ಯ ದೇವತೆಯೇ ಬಂದ ಹಾಗಾಯಿತು ಸ್ವಾಮಿ. ನಿಮ್ಮ ಬಗ್ಗೆ ನಾನು ಕೇಳಿಬಲ್ಲೆ. ಏನು ಕೇಳಿಬಲ್ಲೆ? ನೀವು ನಾರದರು ಎನ್ನುವ ಹಾಗೆ ನಾನು ಅರ್ಥೈಸಿಕೊಂಡದ್ದು ಹೇಗೆ ಬಲ್ಲಿರ? ಹೇಗಮ್ಮ? ನಿಮಗೆ ಸುರಮುನಿಗಳು ಎನ್ನುವ ಹಾಗೆ ಒಂದು ಹೆಸರುಂಟು ಸ್ವಾಮಿ. ಹೌದು. ಕೇವಲ ದೇವತೆಗಳನ್ನು ಉದ್ಧರಿಸ್ತೀರಿ, ಅವರ ಕಷ್ಟಗಳಿಗೆ ಸಹಕಾರಿಯಾಗ್ತೀರಿ ಅನ್ನುವಂತಹ ಕಾರಣಕ್ಕೆ ಬೇಕಾಗಿ ಸುರಮುನಿಗಳಲ್ಲ. ದೇವತೆಗಳ ಪಕ್ಷಪಾತಿ ಆದವರಿಂದ ಸುರಮುನಿ ಅಂತ ಕೆಲವರು ಹೇಳ್ತಾರೆ. ಖಂಡಿತವಾಗಿಯೂ ಅಲ್ಲ. ಮತ್ತೆ ನಾನು ತಿಳಿದುಕೊಂಡದ್ದು ಹೇಗೆ? ನೀವು ಸುರರ ವರ್ಗಕ್ಕೆ ಸೇರಿದವರು. ದೇವತೆಗಳಿಗೆ ವಿಶೇಷವಾದಂತಹ ಗುಣಗಳುಂಟಂತೆ. ಹೇಗೆ? ಅವರು ಬಿಡುಗಣ್ಣರು, ಕಣ್ಣು ಮುಚ್ಚುವುದಿಲ್ಲ. ಹೌದು. ಮೈ ಬೆವರುವುದಿಲ್ಲ, ಹಸಿವೆ ಆಗುವುದಿಲ್ಲ, ಭೂಮಿ ಸ್ಪರ್ಶ ಮಾಡುವುದಿಲ್ಲ. ಹೌದು. ಈ ರೀತಿಯ ಗುಣಗಳು ಅದನ್ನೆಲ್ಲವನ್ನು ನೀವು ಹೊಂದಿದವರು ತಾನೆ. ದೇವತೆಗಳಂತೆ ಸ್ವಭಾವವನ್ನು ಮೈಗೂಡಿಸಿಕೊಂಡ ಕಾರಣ ಸುರಮುನಿ ನಾನು ಆಗಿದ್ದೇನೆ. ಹೌದು, ತಿಳ್ಕೊಂಡಿದ್ದೀಯ, ಓದಿದ್ದೀನಿ. ಲೋಕ ಕಲ್ಯಾಣವನ್ನೇ ಬಯಸುವವರು. ನಾನು ಕೇಳಿದ್ದೇನೆ ಸ್ವಾಮಿ, ದಕ್ಷನಿಂದ ಶಾಪವನ್ನು ಪಡೆದವರಂತೆ. ಹೌದು. ಶಾಪವನ್ನು ವರವಾಗಿಸಿಕೊಂಡವರು ಯಾರು ಅಂತ ಕೇಳಿರೋದು ನಾರದ ಮಹರ್ಷಿಗಳು. ಅಪ್ಪನ ಅನುಗ್ರಹ. ಹೌದು ತಾನೆ. ಮಾತ್ರವಲ್ಲ, ಈ ಲೋಕದಲ್ಲಿ ಇಬ್ಬರಲ್ಲಿ ವೀಣೆ ಎನ್ನುವುದು ಉಂಟಂತೆ. ಯಾರಲ್ಲಿ? ಒಂದು ಶಾರದಾ ಮಾತೆಯಲ್ಲಿ, ಮತ್ತೊಂದು ತುಂಬುರನ ಬಳಿಯಲ್ಲಿ. ಹೌದು. ತುಂಬುರನ ಬಳಿಯಲ್ಲಿರುವಂತಹ ವೀಣೆ ಯಾವುದು ಅಂತ ಕೇಳಿರೋದು ಕಲಾವತಿ. ಹೌದು. ಹೌದು ತಾನೆ. ಶಾರದಾ ದೇವಿಯ ಬಳಿಯಲ್ಲಿರುವಂತಹ ವೀಣೆ ಯಾವುದು ಅಂತ ಕೇಳಿದ್ರೆ ಒಂದು ಮಹತಿ, ಮತ್ತೊಂದು ಕಚ್ಚಪಿ ಎನ್ನುವ ಹಾಗೆ. ಆ ಮಹತಿ ಎನ್ನುವಂತಹ ವೀಣೆಯನ್ನು ನಿಮ್ಮ ಕೈಗೆ ದಯಪಾಲಿಸಿದ್ರಂತೆ. ಮಾತ್ರವಲ್ಲ, ನಿಮಗೆ ಶಾಪವನ್ನು ಕೊಡುವಂತಹ ವೇಳೆಯಲ್ಲಿ ಕೌಪಿನ ವಸನವನ್ನು ಉಂಟವರೆನ್ನುವಂತಹ ಕಾರಣಕ್ಕೆ ಬೇಕಾಗಿ ಆ ದೇವೇಂದ್ರನೇ ಬಂದು ನಿಮಗೆ ದಿವ್ಯ ವಸನಗಳನ್ನು ನೀಡಿದನಂತೆ. ದೇವೇಂದ್ರ ಕೊಟ್ಟದೇನು? ಹೌದು. ಇದು
ಇದು ಯಾವ ಕಾಲಕ್ಕೂ ಮಲಿನಗೊಳ್ಳುವುದಿಲ್ಲವಂತೆ, ಇಲ್ಲ, ಯಾವಾಗಲೂ ಶುಭ್ರವಾಗಿರುವುದಂತೆ, ಮಡಿಯಾಗಿಯೇ ಇರ್ತದೆ. ಹೌದು ಸ್ವಾಮಿ. ಹ. ಮಾತ್ರವಲ್ಲ, ನಿಮ್ಮ ಕಿವಿಯಲ್ಲಿರುವಂತಹ ಕುಂಡಲಗಳು ಹ. ಹಾವಿನ ಹೆಡೆಯಾಕಾರದಂತಹ ಕುಂಡಲಗಳು, ಹೌದು, ಗುಂಡುಪದ ಅಂತ ಎನ್ನುವಂತಹ ಹೆಸರಂತದಕ್ಕೆ. ಹೌದು. ಇದನ್ನೆಲ್ಲ ಕೇಳಿ ಬಲ್ಲೆ. ಇದನ್ನು ಕಂಡಾಗ ನಾರದ ಮಹರ್ಷಿಗಳು ಇದರಲ್ಲಿ ಅನುಮಾನವೇ ಇಲ್ಲ. ಸುಲಭದಲ್ಲಿ- ಸರಿಯ ಸ್ವಾಮಿಯನ್ನು ಸರಿ. ಆದ್ರೆ ಧರಿಸಿರುವ ವಸನ ಮತ್ತು ಆಭರಣಗಳ ಆಧಾರದಲ್ಲಿ ನೀನು ಅವರುಗಳು ಆಟಿ ಅಂತ ಗುರುತಿಸಿದ್ದೇನೆ. ಕೇವಲ ಲೌಕಿಕ ಪರಿಚಯ ಆಯಿತು. ನೀನು ಯಾರು, ನಿನ್ನ ಅಪ್ಪ ಯಾರು, ಅಮ್ಮ ಯಾರು? ಅಯೋಧ್ಯೆಯ ಅರಸ ಹ. ಅಂಬರೀಷ ಚಕ್ರವರ್ತಿಗಳು, ಹ. ಅವರ ಮುದ್ದಿನ ಮಗಳೇ ನಾನು. ಓ. ನನ್ನ ಹೆಸರು ಶ್ರೀಮತಿ ಎನ್ನುವ ಹಾಗೆ. ಯಾವ ಕಡೆ ಹೊರಟೆ ಅಮ್ಮ ನೀನು? ದೇವಾಲಯಕ್ಕೆ ಪೂಜಿಸುವುದಕ್ಕೆ ಬೇಕಾಗಿ. ಓ. ಹೌದು, ಹ. ಪೂಜೆಯನ್ನು ಸಲ್ಲಿಸಿದ್ದಾಯಿತು. ಸರಿ, ಸ್ವಾಮಿ, ಉದ್ದೇಶ ಉಂಟೇನಾದ್ರು? ಆತನನ್ನೇ ಹಾ, ಅರ್ಥವಾಯಿತು. ದೇವರನ್ನೇ ಗಂಡನಾಗಿ ಪಡೆಯಬೇಕು. ಒಂದು ಆಸೆ ಸ್ವಾಮಿ. ಹ. ಆಸೆ ತಪ್ಪಲ್ಲ ತಾನೆ. ಹ. ಆತನನ್ನು ಒಲಿಸಿಕೊಳ್ಳುವುದಕ್ಕೆ ಎರಡು ಮಾರ್ಗ ಬಂತು. ಹ್ಮ್. ಒಂದು ಭಕ್ತಿ ಮಾರ್ಗ, ಹ. ಮತ್ತೊಂದು ಶಕ್ತಿ ಮಾರ್ಗ. ಹ. ಭಕ್ತಿಯ ಮುಖೇನವಾಗಿ ಒಲಿಸಿಕೊಳ್ಳಬೇಕು ಎನ್ನುವ ಹಾಗೆ ಆಸೆಯನ್ನು ಹೊಂದಿದವರು. ಕೆಲವರೆಲ್ಲ ಶಕ್ತಿಯನ್ನೇ ಪ್ರಯೋಗಿಸಿ ಒಲಿಸಿಕೊಂಡ್ರು. ಹೌದು. ಸರಿ ಅಮ್ಮ, ಹಾಗಾಗಿ ಹ. ಒಂದು ಆಶೀರ್ವಾದ ಮಾಡಬೇಕು ಸ್ವಾಮಿ. ಶೀಘ್ರ ಸುಮಂಗಲಿ ಭವ. ಸಂತೋಷ. ನಡೆಯಮ್ಮ, ನಡೆ ನಡೆ ನಡೆ. ಕಂತು ನನಗೆ ಸಮಯ ಸೂಕ್ತವೆಂದು ಆಶೀರ್ವಾದ ಮಾಡಿದೆಯಲ್ಲ, ಒಳ್ಳೆಯದಾಗು ಎಂಬುದಾಗಿ ಆಶೀರ್ವಾದ ಮಾಡಿದೆ. ದೊಡ್ಡವರ ಮಕ್ಕಳನ್ನು ಕೆಣಕಿದ್ರೆ ಏನಾಗ್ತದೆ ಅಂತ ನಾರದನಿಗೆ ಮತ್ತು ಪರ್ವತಮನಿಗೆ ಗೊತ್ತಾಗಬೇಕು. ನಾನು ಮನ್ಮಥ ಏನು ಮಾಡ್ತೇನೆ ಬಲ್ಲೆಯ, ಇಬ್ಬರಿಗೆ ಎರಡು ಬಾಣವನ್ನು ಎಸೆಯುತ್ತೇನೆ. ಅಧ್ಯಕ್ಷರನ್ನು ಕೆಣಕಿದ್ದೆಯೋ ಏನಾಗ್ತದೆ, ನೀವು ಹೇಗಿರ್ತೀರಿ ಆ ಚಂದವನ್ನು ಮನೆಯಲ್ಲಿ ನೋಡ್ತೀನಿ. ಮನವೇನಿದು ಮರುಳಾದುದು ವನಜಾನಲೆಜನು ನೋಡಲು, ಮರುಳಾದುದು ಮನವೋ ಮನವೇನಿದು ಮರುಳಾದುದು ವನಜಾನನೆಯನು ನೋಡಲು ನೋಡಲು, ಅನಿಮೇಷರ ಪುರಸತಿಯರ ಘನ ರೂಪಕ್ಕೆ ಬೆಲೆ ಕಾಣದೆ, ಅನಿಮೇಷರ ಪುರಸತಿಯರ ಘನ ರೂಪಕ್ಕೆ ಬೆಲೆ ಕಾಣದೆ, ಮನವೇನಿದು ಮರುಳಾದುದು ವನಜಾನನೆಯನು ನೋಡಿ ನೋಡಿ. ಮರುಳಾಗಿ ಹೋದೆನಲ್ಲ ನಾನು ಶ್ರೀಮತಿಯ ರೂಪಕ್ಕೆ. ಹೆಣ್ಣುಗಳನ್ನು ನಾನು ಕಾಣದವನೇನೂ ಅಲ್ಲ. ಸ್ವರ್ಗಕ್ಕೆ ಎಷ್ಟು ಬಾರಿ ಹೋಗಿದ್ದೆ ನಾನು. ಸ್ವರ್ಗದ ಸಭೆಯಲ್ಲಿ ಕುಣಿತಕ್ಕಾಗಿಯೇ ನಿಯೋಜಿಸಲ್ಪಟ್ಟ ಅದೆಷ್ಟೋ ಹೆಣ್ಣು ಮಕ್ಕಳಿದ್ದಾರೆ. ಸಮಷ್ಟಿಯಲ್ಲಿ ಅವರಿಗೆ ಅಪ್ಸರೆಯರು ಅಂತ ಹೆಸರು. ನಾಕ ಗಣಿಕೆಯರ ಅನೇಕರಿದ್ದಾರೆ. ಹಾಗೆಂದು ಶರದಿ ಮತನ ಆದ ಮೇಲೆ ಅವರಿಗೆ ಅಪ್ಸರೆಯರು ಅಂತ ಹೆಸರಾದ. ಅಲ್ಲಿಯವರೆಗೆ ಸುರಗಣಿಕೆಯರು ಎನ್ನುವ ಹಾಗೆ ಅವರು ಖ್ಯಾತಿಯನ್ನು ಹೊಂದಿದ್ರು. ನೀರನ್ನು ಮತಿಸಿದಾಗ ಅದರ ರಸದಿಂದ ಹುಟ್ಟಿಕೊಂಡವರು. ಅಪ್ಸು ಮತನದ ರಸದಿಂದ ಹುಟ್ಟಿಕೊಂಡ ಕಾರಣ ಅಪ್ಸರೆಯರು ಅಂತ ಹೆಸರಾಯ್ತು ಅವರಿಗೆ.
ಅವರ ಘನರೂಪವನ್ನು ನಾನು ಈ ಕಣ್ಣುಗಳಿಂದ ಕಂಡವನು, ಆದರೆ ಮರುಳಾಗಿಲ್ಲ ನಾನು ಅವರಿಗೆ. ಆದರೆ ಅಂಬರೀಷನ ಮಗಳು ಶ್ರೀಮತಿಗೆ ಯಾಕೆ ಮರುಳಾದೆ ನಾನು? ನನ್ನ ಮನಸ್ಸು ಎಂಬ ಮಂದಿರ ಅದು ಶ್ರೀಹರಿಯ ಆಲಯವಾಗಿತ್ತು. ಆದರೆ ಆ ಆಲಯವನ್ನು ಶ್ರೀಮತಿ ಈಗ ಆಕ್ರಮಿಸಿಕೊಂಡಿದ್ದಾಳೆ. ಹರಿಯನ್ನು ಅಲ್ಲಿಂದ ಓಡಿಸಿ ಅವಳು ಬಿಡಾರ ಮಾಡಿದ್ದಾಳೆ ನನ್ನ ಮನವೆಂಬ ಮನೆಯಲ್ಲಿ. ಈ ನಾಲಿಗೆ ಹರಿನಾಮ ಸ್ತುತಿಯನ್ನು ಮಾಡ್ತಾ ಇತ್ತು ಯಾವಾಗಲೂ. ಆದರೆ ಈಗ ಹರಿನಾಮ ಮಾಡೋದು ಬೇಡ, ಶ್ರೀಮತಿ 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 ಅಂತ ಹೇಳೋಣ ಅಂತ ಅನಿಸ್ತಾ ಉಂಟು. ಹರಿಯ ಮಧುರ ವಚನಗಳನ್ನು ಕೇಳುತ್ತಿದ್ದಂತಹ ಈ ಕಿವಿಗಳು, ಆದರೆ ಈಗ ಹರಿಧ್ಯಾನವೂ ಬೇಡ, ಹರಿಯ ಮಾತೂ ಕೇಳುವುದು ಬೇಡ, ಶ್ರೀಮತಿಯ ಮಧುರ ವಚನಗಳನ್ನು ಕೇಳುವ ಆಸೆ ವ್ಯಕ್ತಪಡಿಸ್ತಾ ಉಂಟು ನನ್ನ ಕಿವಿಗಳು. ಮರಳಾಗಿ ಹೋದೇನಲ್ಲ ಇವಳ ದಿವ್ಯ ಸುಂದರ ರೂಪಕ್ಕೆ. ಏನು ಮಾಡೋಣ? ಕೈಗಳುಂಟಲ್ಲ, ಈ ಕೈಗಳು ಶ್ರೀಹರಿಯ ಪಾದವನ್ನು ಮುಟ್ಟಿ ನಮಸ್ಕರಿಸುತ್ತಿದ್ದಂತಹ ಕರಗಳು. ಆದರೆ ಶ್ರೀಹರಿಯ ಪಾದವನ್ನು ಮುಟ್ಟಿ ನಮಸ್ಕರಿಸುವುದು ಬೇಡ ಅಂತ ತೋರುತ್ತದೆ. ತರುಣಿಯಾದ ಶ್ರೀಮತಿಯನ್ನು ಆಲಿಂಗಿಸೋಣ ಅಂತ ಬಯಸ್ತಾ ಉಂಟು ಈ ಕರಗಳು. ಯಾಕೆ ಇವಳ ಮೇಲೆ ನನಗೆ ಮನಸ್ಸಾಯಿತು ಅನ್ನೋದು ಅರ್ಥವಾಗೋದಿಲ್ಲ. ಎಲ್ಲ ಇದು ಹರಿಯ ಸಂಕಲ್ಪವೇ ಇರಬೇಕು, ಹರಿಯ ಸಂಕಲ್ಪವೇ. ಅವನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯು ಈ ಪ್ರಪಂಚದಲ್ಲಿ ಅಲುಗಾಡಲಾರದು. ತೇನ ವಿನ ತೃಣಮಪಿನ ಛಲತಿ, ಹರಿಯ ಬಗ್ಗೆ ಹೇಳೋದಿದು. ಸರಿ ಸರಿ ಸರಿ, ಹಾಗಿದ್ರೆ ಅವಳ ಮೇಲೆ ನನಗೆ ಮನಸ್ಸಾಯಿತು ಅಂತ ಆದರೆ ಎಲ್ಲದಕ್ಕೂ ಸಾಕ್ಷಿ ದಿನೇಶ ಇದ್ದಾನೆ, ಅವ ನೋಡ್ತಾ ಇದ್ದಾನೆ. ಅವ ಕರ್ಮ ಸಾಕ್ಷಿ. ದಿನೇಶ ಸಕಲ ಪ್ರಾಪಂಚಿಕರ ಸಕಲ ಕರ್ಮಗಳಿಗೂ ಸಾಕ್ಷಿ ಪುರುಷ. ಯಾರನ್ನು ವಂಚಿಸಬೇಕಿದ್ರೂ ಒಂದು ಕೆಲಸ ಮಾಡಬಹುದು, ದಿನೇಶನನ್ನು ವಂಚಿಸಿ ಒಂದು ಕೆಲಸವನ್ನು ಯಾರಿಗೂ ಮಾಡಲಿಕ್ಕಾಗೋದಿಲ್ಲ. ಅವ ಎಲ್ಲರ ಕರ್ಮವನ್ನು ನೋಡ್ತಾ ಇರ್ತಾನೆ. ನನ್ನ ಮನಸ್ಸು ಬದಲಾದುದಕ್ಕೂ ನಾನು ಶ್ರೀಮತಿಯನ್ನು ಬಯಸುವುದಕ್ಕೂ ಎಲ್ಲ ದಿನೇಶನೇ ಸಾಕ್ಷಿಯಾಗಿರಲಿ ಅಂತ ಹೇಳೋದು ನಾನು. ಸರಿ, ಏನು ಮಾಡೋಣ? ಬಹುಶಃ मेरे दुकान दिली तोर सुरबनी करिया तो मेरे दुकान दिली तोर सिरी देंद चुतन मरिदु तड़ी गड़िगी गुणशील ಮನುನಿರ್ಮಿತವಾದಂತಹ ಸರಯೂ ನದಿ ತೀರದ ಅಯೋಧ್ಯ ಪಟ್ಟಣ
ಪಟ್ಟಣದಲ್ಲಿ ವರ್ತಮಾನ ಕಾಲದ ಚಕ್ರವರ್ತಿ ಸಿಂಹಾಸನವನ್ನು ಅಲಂಕರಿಸಿ ಪ್ರಜಾಜನರ ಮನಸ್ಸಿಗೆಲ್ಲ ಸಂತಸವನ್ನೀಯುವಂತ ಘನತರದ ಹೊಣೆಯನ್ನು ಹೆಗಲ ಮೇಲಿರಿಸಿ ರಾಜಶಾಲೆಯಲ್ಲಿ ಓಲಗವನ್ನು ಕೊಟ್ಟಿದ್ದೇನೆ. ನಾಭಾಗನ ಮಗ ಅಂಬರೀಷ, ಮನುವಿನ ಮೊಮ್ಮಗನಾದ ನಾಭಾಗ, ಮನುವಿನ ಮಕ್ಕಳಲ್ಲಿ ನಭಗನೆನ್ನುವವನ ಕಿರಿಯ ಮಗ ನನ್ನ ಅಪ್ಪಯ್ಯ. ನನ್ನ ಅಜ್ಜ ಎಲ್ಲರಿಗೂ ತನ್ನದಾದಂತಹ ಆಸ್ತಿಯನ್ನು ಪಾಲು ಮಾಡುವಂತಹ ಸಮಯದಲ್ಲಿ ನನ್ನಪ್ಪ ಕಿರಿಯನಿಗೆ ಉಳಿದದ್ದು ಒಂದು ಮಾತ್ರ ಅಂತೆ. ಅವರಪ್ಪ ಮಾತ್ರ, ಉಳಿದದ್ದು ಯಾವುದೂ ಉಳಿಲಿಲ್ಲ ಅಂತೆ. ಉಳಿದದ್ದನ್ನೆಲ್ಲ ಹಿರಿಯರು ಹಂಚಿ ಮುಗಿಸಿ ಆಗಿದೆ. ಗುರುಮಠದಿಂದ ಮರಳಿ ಬಂದ ನನ್ನ ಅಪ್ಪನಿಗೆ ಸಿಕ್ಕಿದ್ದು ಅವರಪ್ಪ ಮಾತ್ರ. ಆಗ ಅಪ್ಪ ಹೇಳಿದ್ರಂತೆ, ಮಗನೇ, ನಿನಗೆ ಸಿಕ್ಕಿದಂತ ಈ ಸಂಪತ್ತು ವೆಚ್ಚ ಮಾಡುವುದಕ್ಕಾಗುವುದಿಲ್ಲ ಎನ್ನುವಂತ ಮರುಕ ಬೇಡ ನಿನಗೆ. ಅಂಗೀರಸರು ಮಾಡುತ್ತಿರುವಂತಹ ಮಹಾಸತ್ರವೊಂದರಲ್ಲಿ 6ನೆಯ ದಿವಸ ಅವರಿಗೆ ಮಸುಕು ಕವಿದಾಗ ಉಪದೇಶ ಮಾಡುವಂತಹ ಒಂದು ದಿವ್ಯ ಯೋಗ್ಯತೆ ನಿನಗೆ ಬರ್ತದೆ. ವಿಶೇಷ ಅನುಗ್ರಹವನ್ನು ನಿನಗೆ ಮಾಡ್ತೇನೆ ಎನ್ನುವುದಾಗಿ ವಿಶ್ವೇ ದೇವತೆಗಳ ಮಂತ್ರವನ್ನು ಹೇಳಿದರಂತೆ. ಅದನ್ನು ಹೇಳಿದ್ದು ಅಂಗೀರಸರು ಸಂತುಷ್ಟಗೊಂಡು ಎಲ್ಲ ಯಜ್ಞದಿಂದ ಬರುವಂತಹ ವಿಶೇಷವಾದ ಅನುಗ್ರಹವನ್ನು, ವಿಶೇಷವಾದ ಸಂಪತ್ತನ್ನು ನಮ್ಮ ಅಪ್ಪಯ್ಯನಿಗೆ ಬಿಟ್ಟು ಹೋದರಂತೆ. ಆ ಕಾಲದಲ್ಲಿ ಕಪ್ಪು ರೂಪದಿಂದ ಬಂದಂತಹ ರುದ್ರ ಬರುವಾಗ ಗೊತ್ತಾಗ್ಲಿಲ್ಲ ರುದ್ರ ಅಂತ. ಯಜ್ಞದಲ್ಲಿ ಶೇಷವಾಗಿ ಉಳಿದದ್ದನ್ನು ಪಡೆಯುವುದಕ್ಕೆ ಅರ್ಹ ನಾನಿದ್ದೇನೆ, ನೀನು ಹೇಗೆ ಪಡೆಯುತ್ತಿ ಎನ್ನುವುದಾಗಿ ಕೇಳಿದ್ರಂತೆ. ಆಗ ಅಪ್ಪಯ್ಯ ಹೇಳಿದ್ರಂತೆ, ನನಗೆ ಅಂಗಿರಸರು ಹೇಳಿದ್ದು, ಅಂಗಿರಸರು ಹೇಳಿದ್ರಾದ್ರೂ ನನ್ನ ಪಾಲನ್ನು ಪಡೆಯುವುದಕ್ಕೆ ನಿನಗಾಗುವುದಿಲ್ಲ. ಬಂತು ದೂರು ನನ್ನ ಅಪ್ಪಯ್ಯನ ಅಪ್ಪನಾದ ನನ್ನ ಅಜ್ಜನಲ್ಲಿ. ಹಾಗೆ ಹೇಳಿದ್ರಂತೆ, ಮಗನೇ, ಯಜ್ಞೋ ಶೇಷೋ ವೈರುದ್ರ, ಇದು ಲೋಕದ ನಿಯಮ. ನಾನು ಹೇಳಿದ್ದಾಗ್ಲಿ ಅಂಗಿರಸರು ಹೇಳಿದ್ದಾಗ್ಲಿ ಅದನ್ನು ನಿಯಂತ್ರಿಸುವಂತ ಜಾಗದಲ್ಲಿರುವವ ಅವ ತೆಗೆದುಕೊಳ್ಳಬೇಕಾದದ್ದು ಎನ್ನುವುದಾಗಿ ಹೇಳಿದಾಗ ಸ್ವಲ್ಪವೂ ಬೇಸರಗೊಳ್ಳದೆ ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಅವ ರುದ್ರನ ಪಾದಭಾಗದಲ್ಲಿ ಹೊರಳಾಡಿ ಅಪರಾಧವನ್ನು ಮನ್ನಿಸಬೇಕು ಅಂತ ಕೇಳಿದನಂತೆ. ಈ ಕಥೆಯನ್ನು ಹೇಳುವುದಕ್ಕೆ ಕಾರಣ ಉಂಟು. ನಾವು ಮಾಡಿದ್ದು ತಪ್ಪು ಅಂತ ಗೊತ್ತಾದ ಮರುಕ್ಷಣದಲ್ಲಿ ಯಾವ ರೀತಿಯ ಮೋಹವೂ ಇಲ್ಲದೆ ತನ್ನತನವನ್ನು ಬಿಟ್ಟು ಕೊಡುವಂತಹ ತರುಣಿ ಕುಲದ ಏಳಿಗೆ ಇರುವುದು ನಾವು ಪಡೆಯುವುದರಲ್ಲಿ ಅಲ್ಲ, ಏಳಿಗೆ ಇರುವುದು ಬಿಟ್ಟು ಕೊಡುವುದರಲ್ಲಿ. ಸಾಕು ಸಾಕು ಎನ್ನುವುದಾಗಿ ಹೇಳಿದವನೇ ನಿಜವಾಗಿಯೂ ಲೋಕದಲ್ಲಿ ಶ್ರೀಮಂತ. ಉಪವಾಸಿಗೆ ತಂಗುಳನ್ನ ಉಂಡ್ರೂ ಸಾಕಾಗುತ್ತದೆ. ತಂಗುಳನ್ನ ಹೊಟ್ಟೆಗೆ ಬಿದ್ದ ಮೇಲೆ ಬೇಕು ಶೃಂಗಾರ ಸಂಗಾತಿ ಅಂತ ಕಾಣ್ತದೆ. ಸಂಗಾತಿ ಸಿಕ್ಕಿದ ಮೇಲೆ ಬಂಗಾರ ಪದವಿ ಪ್ರತಿಷ್ಠೆ ಬೇಕು ಅಂತ ಕಾಣ್ತದೆ. ಹಿಂಗದ ಎದೆ ಚಿಲುಮೆ ಎಷ್ಟು ಬೇಕು ಅಂತ ಕಂಡ್ರು ಸಾಕಾಗುದಿಲ್ಲ, ಇನ್ನೂ ಬೇಕು ಅಂತ ಕಾಣುವುದು. ನಮ್ಮ ಕುಲದವರು ಹೆಚ್ಚಾದದ್ದು ಹಾಗಲ್ಲ. ನಾವು ಮೈಯಲ್ಲಿ ಎಷ್ಟು ಒಡವೆ ಧರಿಸಿದ್ದೇವೆ, ನಮ್ಮ ಭಂಡಾರದಲ್ಲಿ ಎಷ್ಟು ಧನ ಉಂಟು, ಅದರಲ್ಲಿ ಎಲ್ಲ ನಮ್ಮ ಶ್ರೀಮಂತಿಗೆ ಇರುವುದು. ನಮ್ಮ ಶ್ರೀಮಂತಿಗೆ ಯಾವುದರಲ್ಲಿರುವುದು ಅಂತ ಕೇಳಿದ್ರೆ, ನಮ್ಮ ಕಣ್ಣಿನಿಂದ ಒಂದು ತೊಟ್ಟು ಕಣ್ಣೀರು ಬರುವಾಗ ಒರೆಸಲಿಕ್ಕೆ ಎಷ್ಟು ಕೈ ಬಂದಿದೆ ಎನ್ನುವುದರಿಂದ ನಮ್ಮ ಶ್ರೀಮಂತಿಗೆ ನಿಶ್ಚಯ ಆಗುವುದು. ನಾವು ಬದುಕಿರುವಾಗ ನಮ್ಮೊಟ್ಟಿಗೆ ಎಷ್ಟು ಜನ ಇದ್ದಾರೆ ಎನ್ನುವುದರಿಂದ ಶ್ರೀಮಂತಿಗೆ ನಿಶ್ಚಯ ಆಗುವುದಲ್ಲ. ಸಾಯುವಾಗ ಸತ್ತ ಮೇಲೆ ನಮ್ಮನ್ನು ಎಷ್ಟು ಜನ ಸ್ಮರಿಸಿದ್ದಾರೆ ಎನ್ನುವುದರಿಂದ ಶ್ರೀಮಂತಿಗೆ ನಿರ್ಣಯ ಆಗುವುದು. ನಾವು ಸ್ಮರಿಸುವಂತೆ ಬದುಕಿದ್ರೆ ಮಾತ್ರ ಪ್ರಪಂಚದಲ್ಲಿ ಚಿರಕಾಲವೂ ಬದುಕಿ ಉಳಿಯುತ್ತೇವೆ. ದೈಹಿಕವಾಗಿ ಉಳಿಯುವುದಲ್ಲ, ಕೀರ್ತಿ ಶರೀರಿಗಳಾಗಿ ಉಳಿಯುತ್ತೇವೆ. ಆ ತರಣಿ ಕುಲದ ಅರಸರೆಲ್ಲ ಅದನ್ನೇ ಮಾಡುತ್ತಾ ಬಂದದ್ದು. ನೋಡಿ, ಪ್ರಪಂಚದಲ್ಲಿ ನಾನು ಉಳಿದವರಿಗಿಂತಲೂ ಹೆಚ್ಚು ನಂಬಿಕೊಂಡದ್ದು ಲಕ್ಷ್ಮೀಕಾಂತನನ್ನು. ದುರ್ವಾಸರಂತ ದುರ್ವಾಸರೇ ಲಕ್ಷ್ಮೀಕಾಂತನ ಅನುಗ್ರಹ ಇರುವಾಗ ನಮಗೆ ಏನೂ ಮಾಡ್ಲಿಕ್ಕಾಗಲಿಲ್ಲ. ಲಕ್ಷ್ಮೀವರನಿಗೆ 4 ಕೈ ಇರುವುದು ಯಾಕೆ? ನೋಡ್ಲಿಕ್ಕೆ ಅಲಂಕಾರಕ್ಕ? ಅಲ್ವೇ ಅಲ್ಲ. ನಮ್ಮನ್ನು ರಕ್ಷಿಸುವವಳು ತಾಯಿ, ತಂದೆ, ರಾಜ, ಗುರು, ಈ 4 ಜನರೂ ರಕ್ಷಿಸದೇ ಇದ್ರೆ ರಕ್ಷಿಸುವವ ನಾನು ಎನ್ನುವ ಕಾರಣಕ್ಕಾಗಿ ಮಹಾವಿಷ್ಣುವಿಗೆ 4 ಕರಗಳು. 4 ಕರಗಳಿಂದ ನನ್ನನ್ನು ಬಾಚಿ ತಪ್ಪಿಕೊಂಡ ಕಾರಣ ಸುದರ್ಶನದ ಹತಿಯಿಂದ ದುರ್ವಾಸರಾದರೂ ತಪ್ಪಿಸಿಕೊಳ್ಬೇಕಾದ್ರೆ ನನ್ನ ಕಾಲ ಬಳಿಗೆ ಬಂದು ಬೀಳಬೇಕಾಯಿತು. ನನಗೆ ಅದರಲ್ಲಿ ಅಹಂಕಾರ ಇಲ್ಲ. ದುರ್ವಾಸರು ಬಿದ್ದದ್ದು ದುರ್ವಾಸರಿಗೆ ಕೂಡದೆ ಅಂತ ನಾನು ಭಾವಿಸುವುದಿಲ್ಲ. ದುರ್ವಾಸರು ನಾರಾಯಣನ ಭಕ್ತರೇ. ನಾರಾಯಣನ ಭಕ್ತನು ನಾರಾಯಣನು ಸೇರಿ ಅರ್ಹತೆ ಇಲ್ಲದಂತ ಅಂಬರೀಷನನ್ನು ಪ್ರತಿಯೊಂದು ಕಾರ್ಯದಲ್ಲಿ ಯೋಗ್ಯ ಎನ್ನುವುದಾಗಿ ತೋರಿಸುವುದಕ್ಕೆ ಒಂದು ಮಾಡಿದ ನಾಟಕದ ವೇದಿಕೆ ಅಂತ ನಾನು ಭಾವಿಸ್ತೇನೆ. ಸುದರ್ಶನ ಚಕ್ರ ಈಗಲೂ ನಮ್ಮ ಪೂಜಾ ಮಂದಿರದಲ್ಲಿ ಉಂಟು. ಸಂಸಾರಿಯಾಗಿದ್ದೇನೆ, ಬಿಂದುಮತಿ ಎನ್ನುವಳನ್ನು ಮದುವೆಯಾಗಿದ್ದೇನೆ, ಶ್ರೀಮತಿ ಎನ್ನುವ ಮಗಳನ್ನು ಪಡೆದಿದ್ದೇನೆ. ಎಲ್ಲ ಋಣವನ್ನು ತೀರಿಸಿದ್ದೇನೆ. ಪಿತೃಋಣ, ದೇವಋಣ, ಋಷಿ ಋಣ, ಒಂದು ಋಣ ಉಳಿದಿದೆ, ಕನ್ಯಾ ಋಣ.
ಎಲ್ಲರೂ ಕೆಲವೊಮ್ಮೆ ಹೇಳುದು ನಮಗೆ ಗಂಡು ಮಕ್ಕಳು ಬೇಕು ಅಂತ. ಗಂಡು ಮಕ್ಕಳೇ ಆದವರಿಗೆ ಒಂದು ಋಣ ಉಳಿದಿರ್ತದೆ, ತಾನು ಮತ್ತೊಬ್ಬರಿಂದ ಪಡೆದ ಕನ್ಯಾದಾನವನ್ನು ಪಡೆದ ಋಣ ಹಾಗೆಯೇ ಉಳಿದಿರ್ತದೆ. ಒಂದು ಹೆಣ್ಣು ಮಗಳಾದರೆ ಮಾತ್ರ ಕನ್ಯಾದಾನ ಮಾಡಿದ ಋಣವನ್ನು ಮತ್ತೊಬ್ಬನಿಗೆ ಕೊಟ್ಟು ತೀರಿಸಿಕೊಳ್ಬಹುದು. ಅವನ ಮಗಳೇ ಆಗಬೇಕು ಅಂತ ಇಲ್ಲ, ಯಾರ ಕನ್ಯಾದಾನ ಮಾಡಿದ್ರು ಋಣ ತೀರಿತು ಅಂತ ಅರ್ಥ. ಆ ವಿಭಾಗದಲ್ಲಿ ನಮಗೇನು ಕೊರತೆ ಇಲ್ಲ. ನನ್ನ ಮಗಳಿದ್ದಾಳೆ ಶ್ರೀಮತಿ, ಅವಳು ನಿಜವಾಗಿ ಈಗ ಶ್ರೀಮತಿ, ನಿಜವಾಗಿ ಯಾರದ್ದಾದ್ರೂ ಶ್ರೀಮತಿ ಆಗುವ ಹಾಗೆ ನಾನು ಕನ್ಯಾದಾನ ಮಾಡಿದರೆ ಅಲ್ಲಿಗೆ ನಮಗೀತು. ಯಾವಾಗ ಸಿಗುತ್ತದೋ, ಯೋಗ ಶ್ರೀಹರಿಯ ಸಂಕಲ್ಪ ಅಲ್ಲದೆ ನಾವು ಯೋಚಿಸಿದಾಗ ಆಗುತ್ತದೋ. ಹರಿಕೃಪೆ ಹರಿಕೃಪೆ ಹರಿಕೃಪೆ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.